ಸ್ಮಾರ್ಟ್ ಸಿಟಿ ಮಂಗಳೂರು ನಗರದ ಜನರಿಗೆ ಕಾಡು ಕೋಣದ ಆತಂಕ ಶುರುವಾಗಿದೆ. ರಾತ್ರೋರಾತ್ರಿ ನಗರದ ಕದ್ರಿ ಪರಿಸರದಲ್ಲಿ ಓಡಾಡ್ತಾ ಇದ್ದಂತಹ ಕಾಡು ಕೋಣ ಪತ್ತೆಗಾಗಿ ಕಾರ್ಯಾಚರಣೆ ನಡೆದರೂ ಕೂಡ ಕಾಡು ಕೋಣ ಪತ್ತೆಯಾಗಿರಲಿಲ್ಲ. ಇದೀಗ ನಗರದ ಹೊರವಲಯದ ನೀರು ಮಾರ್ಗದ ರಂಗಪಾದೆ ಬಳಿ ಸೋಮವಾರ ತಡರಾತ್ರಿ ಕಾಡು ಕೋಣವೊಂದು ಪತ್ತೆಯಾಗಿದೆ. ರಾತ್ರಿ 12:30 ವೇಳೆಗೆ ರಂಗಪಾದೆ ಕ್ರಾಸ್ ಬಳಿ ನಡು ರಸ್ತೆಯಲ್ಲೇ ಕಾಡು ಕೋಣ ನಿಂತಿತ್ತು. ಬಳಿಕ ಗುಡ್ಡವನ್ನೇರಿ ಓಡಿ ಹೋಗಿರುವುದಾಗಿ ತಿಳಿದು ಬಂದಿದೆ. ಶನಿವಾರ ರಾತ್ರಿ ಮಂಗಳೂರಿನ ಕದ್ರಿ ಕೈಬಟ್ಟಾಲ್ ಕದ್ರಿ ಜೋಗಿ ಮಠದಲ್ಲೂ ಕೂಡ ಕಾಡು ಕೋಣ ಪತ್ತೆಯಾಗಿತ್ತು. ನೀರು ಮಾರ್ಗದಲ್ಲಿ ಪತ್ತೆಯಾಗಿರುವುದು ಇದೇ ಕಾಡು ಕೋಣವೇ ಎಂಬುದು ಸ್ಪಷ್ಟವಾಗಿಲ್ಲ. ಕೆಲವು ದಿನಗಳ ಹಿಂದೆಯೂ ಕೂಡ ನೀರು ಮಾರ್ಗ ವ್ಯಾಪ್ತಿಯಲ್ಲಿ ಕಾಡು ಕೋಣ ಪತ್ತೆಯಾಗಿತ್ತು.